ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿ ಮೂಡಿಸಿರುವ ಕರಾವಳಿ ಕರ್ನಾಟಕದಲ್ಲಿ ಗುಣಮಟ್ಟ ಹಾಗೂ ಪಾರದರ್ಶಕ ವ್ಯವಹಾರ, ಆಧುನಿಕ ತಂತ್ರಜ್ಞಾನಗಳೊಂದಿಗೆ ಹೆಸರಾಗಿರುವ ರೋಹನ್ ಕಾರ್ಪೊರೇಷನ್ನ ನೂತನ ವಸತಿ ಸಮುಚ್ಚಯ ರೋಹನ್ ಗಾರ್ಡನ್ನ ಭೂಮಿ ಪೂಜೆ ಕಾರ್ಯಕ್ರಮ ಮಂಗಳೂರಿನ ಕದ್ರಿ ಶಿವಪಾಗ್ನಲ್ಲಿ ನೆರವೇರಿತು. ನೂತನ ವಸತಿ ಸಮುಚ್ಚಯದ ಭೂಮಿ ಪೂಜೆಯನ್ನು ಬೆಂದೂರು ಚರ್ಚ್ನ ಧರ್ಮಗುರು ಫಾದರ್ ವಾಲ್ಟರ್ ಡಿಸೋಜಾ ನೆರವೇರಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಎಸ್ಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಾ ಎಂಎನ್ ರಾಜೇಂದ್ರ ಕುಮಾರ್ ಇತರ ಗಣ್ಯರು ಸೇರಿ ದೀಪ ಪ್ರಜ್ವಲಿಸಿ ಚಾಲನೆಯನ್ನು ನೀಡಿದರು. ಈ ವೇಳೆ ರೋಹನ್ ಕಾರ್ಪೊರೇಷನ್ನ ಅಧ್ಯಕ್ಷ ರೋಹನ್ ಮೊಂತೇರೊ ಮಾತನಾಡಿ, ಕದ್ರಿ ಶಿವಬಾಗ್ ಪ್ರದೇಶದಲ್ಲಿ ಆಧುನಿಕ ವ್ಯವಸ್ಥೆಗಳೊಂದಿಗೆ ವಸತಿ ಸಮುಚ್ಚಯ ನಿರ್ಮಾಣವಾಗ್ತಾ ಇದೆ. ರೋಹನ್ ಗಾರ್ಡನ್ ಐಷಾರಾಮಿ, ಸುರಕ್ಷತೆ ಮತ್ತು ಪರಿಸರ ಸ್ನೇಹಿ ವಾಸ ವ್ಯವಸ್ಥೆಯನ್ನು ಒದಗಿಸುವ ಆಧುನಿಕ ವಸತಿ ಸಮುಚ್ಚಯವಾಗಿದ್ದು, ಶಾಂತ ಹಸಿರು ಪರಿಸರದ ಅನುಭವವನ್ನು ನೀಡಲಿದೆ. 5 ಅಂತಸ್ತುಗಳ ಕಟ್ಟಡದಲ್ಲಿ 28 ಅಪಾರ್ಟ್ಮೆಂಟ್ಗಳಿದ್ದು, ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿದೆ. 1105ರಿಂದ 1550 ಚದರ ಅಡಿಗಳ 2 ಮತ್ತು 3 ಬಿಎಚ್ಕೆ ಅಪಾರ್ಟ್ಮೆಂಟ್ಗಳನ್ನು ಒಳಗೊಂಡಿದೆ ಎಂದವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ದೈಜಿ ವರ್ಲ್ಡ್ ಸಮೂಹ ಸಂಸ್ಥಾಪಕ ವಾಲ್ಟರ್ ನಂದಳಿಕೆ, ಮೂಡಾ ಅಧ್ಯಕ್ಷ ಸದಾಶಿವ ಉಳ್ಳಾಲ, ಕಿಯೋನಿಕ್ಸ್ ಮಾಜಿ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ, ಎಸ್ಸಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ದೇವಿಪ್ರಸಾದ್ ಶೆಟ್ಟಿ, ಶಶಿಕುಮಾರ್ ರೈ, ಮೇಘರಾಜ್, ಪಾಲಿಕೆಯ ಮಾಜಿ ಸದಸ್ಯ ನವೀನ್ ಡಿಸೋಜಾ ಮತ್ತಿತರರು ಉಪಸ್ಥಿತರಿದ್ದರು.
ರೋಹನ್ ಮೊಂತೆರವರ ಅಭಿಮಾನಿಗಳೇ ಮತ್ತು ಅವರ ಕಸ್ಟಮರ್ಸ್, ನಾನು ಕಂಡಾಗೆ ಸುಮಾರು 15 ದಿವಸದ ಅವಧಿಯಲ್ಲಿ ಇದು 3ನೇ ಭೂಮಿ ಪೂಜೆಯನ್ನು ನಾವು ನಡೆಸ್ತಾ ಇದ್ದೇವೆ. ಅಂದರೆ ವಾರಕ್ಕೆ 1ರ ಪ್ರಕಾರ ಮಾಡಿದರೂ 3 ವಾರ ಬೇಕಾಗ್ತದೆ. ಆದರೆ 15 ದಿವಸದ ಅವಧಿಯಲ್ಲಿ 3ನೇ ಭೂಮಿ ಪೂಜೆಯನ್ನು, ರೋಹನ್ ಗಾರ್ಡನ್ನ ಭೂಮಿ ಪೂಜೆಯನ್ನು ಇವತ್ತು ನೆರವೇರಿಸಿದ್ದೇವೆ. ಅವರ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಲಿ ಮತ್ತು ಅವರು ಜನರ ಅಪೇಕ್ಷೆಗೆ ತಕ್ಕಂತೆ ಹೊಸ ಹೊಸ ಅಭಿರುಚಿಯೊಂದಿಗೆ ಕಟ್ಟಡವನ್ನು ನಿರ್ಮಿಸಿ ಅವರು ಗ್ರಾಹಕರಿಗೆ ಕೊಡೋದ್ರಿಂದ ಎಲ್ಲ ಗ್ರಾಹಕರು ಕೂಡ ತೃಪ್ತಿಯಿಂದ ಇದ್ದಾರೆ. ನನ್ನ ಆತ್ಮೀಯ ಮಿತ್ರರು, ದೈಜಿ ವರ್ಲ್ಡ್ನ ಫೌಂಡರ್ ಆಗಿರ್ತಕ್ಕಂಥ ವಾಲ್ಟರ್ ಡಿಸೋಜರ್ ಅವರೇ, ಮೂಢಾಧ್ಯಕ್ಷರಾಗಿರ್ತಕ್ಕಂತಹ ಹಿರಿಯರಾಗಿರ್ತಕ್ಕಂತಹ ಸದಸ್ಯ ಉಳ್ಳಲ್ರವರೇ, ಮೊದಲನೇದಾಗಿ ನನ್ನ ಆತ್ಮೀಯ ಮಿತ್ರರು ಇವತ್ತು ಡಾಕ್ಟ್ರೇಟ್ ಪದವಿಯನ್ನು ಅವರು ಪಡೆದುಕೊಂಡಿದ್ದಾರೆ. ಸದಾನ 30 ವರ್ಷಗಳ ಹಿಂದೆ ನಾವಿಬ್ಬರು ಒಟ್ಟಿಗೆ ಗೆಳೆಯರಾಗಿದ್ದೀವಿ. ನಾನು ರಾಜಕೀಯ ಕ್ಷೇತ್ರಕ್ಕೆ ಬಂದೆ, ರೋಹನ್ ಮೊಂತೆರವರು ತಮ್ಮ ಉದ್ಯಮ ಕ್ಷೇತ್ರಕ್ಕೆ ರಿಯಲ್ ಎಸ್ಟೇಟ್ಗೆ ಹೋದರು. ತದನಂತರ ಬೆಳೀತಾ ಇವತ್ತು ರೋಹನ್ ಮೊಂತೆರ ಇದ್ದವರು ಈಗ ಡಾಕ್ಟರ್ ರೋಹನ್ ಮೊಂತೆರವರು ಈಗ ಅವರಿಗೆ ಮಂಗಳೂರು ವಿಶ್ವವಿದ್ಯಾನಿಲಯ ಅವರಿಗೆ ಒಂದು ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಾರೆ. ಈ ಡಾಕ್ಟರೇಟ್ ಪದವಿ ಯಾಕೆ ಕೊಟ್ಟಿದ್ದಾರೆ? ಸುಮ್ಮನೆ ಅವರು ಡಾಕ್ಟರೇಟ್ ಪದವಿ ಕೇಳಿಕೊಂಡು ತಗೊಂಡದಲ್ಲ, ಅವರ ಶ್ರಮ ಇದರಲ್ಲಿದೆ. ಸಾಧಾರಣ 1,000 ಮೇಲ್ಪಟ್ಟ ಜನರಿಗೆ ಅವರು ಉದ್ಯೋಗವನ್ನು ಕೊಟ್ಟಿದ್ದಾರೆ. ರಾತ್ರಿ ಹಗಲು ಅವರು ದುಡಿದಿದ್ದಾರೆ. ವೇದಿಕೆ ಇತ್ತಿನ ಮಾತ ಡಾಕ್ಟರ್ ಪೋಯಿರಿ ಇತ್ತೆ ಯಾನ್ ಮೂಜಿ ಪೇಷಂಟ್ ಊರಿದ ಮುಲ್ಪ ಬತ್ತೀರು ಕೂಡ. ಲೆಟ್ ಮಿ ಕಂಗ್ರ್ಯಾಚುಲೇಟ್ ಡಾಕ್ಟರ್ ರೋಹನ್ ಮೊಂತೆರೋ ಆರಿಗೆ ಮಾತೆರ್ಲ ವಿಶ್ ಮಲ್ತೀರು ಡಾಕ್ಟರೇಟ್ ತೆಕ್ಕಿನೆಕ್ ನಮ್ಮ ದುಂಬು ವಿಶ್ ಮಲ್ದ ಅಂಚ ಕೂಡ ಇತ್ತೆ ವಿಶ್ ಮಲ್ಪುಜ. ಬಟ್ ರೋಹನ್ ಗಾರ್ಡನ್ ಇನಿ ಓಪನ್ ಆತಂಡು. wherever you see in Mangalore is entire Rohan garden ಆತಂಡವು ಓಲ್ಲ ಪೋಲೆ ಅವಳು ತೂಜಿನ ಸುರುಕು ಪುದರ್ ರೋಹನ್ ಬೊಕ್ಕ ಅವು ಎಂಚಿನ ಸಬ್ ಹೆಡ್ಡಿಂಗ್ ಬರ ಬೊಕ್ಕ ಬರ್ಪುಂಡು ಅಂಚ ಅದು ಮ್ಯಾಂಗ್ಳೂರುಡು ನನ್ನ ಏತ್ ಕಡೆಟ್ ರೋಹನ್ನ ಪ್ರಾಜೆಕ್ಟ್ ಬರ್ರೆ ಉಂಡು ಮಣ್ಪಿನ ಇಂಪಾರ್ಟೆಂಟ್ ಓಲ್ಪುರ ಉಂಡು ಮಣದತ್ತು ನನ್ನ ಓಲ್ಪುರ ಬಾಕಿ ಉಂಡು ಅವು ಇಂಪಾರ್ಟೆಂಟ್ ದಯಪಂಡ ಲಾಸ್ಟ್ 3 weeks ಲಾಸ್ಟ್ 15 days ಒಂದು ಥರ್ಡ್ ಲಾಂಚಿಂಗ್ ನನ್ನ ನೆಕ್ಸ್ಟ್ 15 days ಏತುಂಡು ಮಣದು ಎಂಕಲ ಬಂತಿಜೇರು ಗೊತ್ತುಜ್ಜಿ ನಿಕ್ಲೆಗೆ ಬೇಗ ಗೊತ್ತಾವು. ಸೊ ಐ ವಿಶ್ ಡಾಕ್ಟರ್ ರೋಹನ್ ಮೊಂತೆರೋ ಆ್ಯಂಡ್ ಇಸ್ ಎಂಟೈರ್ ಡೈನಾಮಿಕ್ ಟೀಮ್. ಲೆಟ್ ಅಸ್ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಎಂಟೈರ್ ರೋಹನ್ ಮೊಂತೆರೋಸ್ ಟೀಮ್ ಮೆಂಬರ್ಸ್ because they are working very, very hard. If you visit their office, you will see their discipline, their spirit, and also friendly service. Because of their service, Rohan Corporation is attracting more customers. ಅಂದಾತ ಅವನಿಗೆ ಪಂತು ಜರೀರು. ರೋಹನ್ ಕಾರ್ಪೊರೇಷನ್ನ ವತಿಯಿಂದ ಇವತ್ತು ರೋಹನ್ ಗಾರ್ಡನಿಗೆ ಶಂಕುಸ್ಥಾಪನೆ ಮಾಡಿದಂಥ ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ವಾಲ್ಟರ್ ನಂದಲಿಕೆಯವರೇ, ಈ ರೋಹನ್ ಕಾರ್ಪೊರೇಷನ್ನ ಚೇರ್ಮನ್ರಾದಂಥ ರೋಹನ್ರವರೇ, ಕಾರ್ಪೊರೇಟರಾದಂಥ ನವೀನ್ ಡಿಸೋಜರವರೇ, ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿ ನಿರ್ಗಮಿಸಿದಂಥ ಫಾದರ್ರವರೇ, SCDCC ಬ್ಯಾಂಕಿನ ಚೇರ್ಮನ್ರಾದಂಥ ರಾಜೇಂದ್ರ ಕುಮಾರ್ರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದ ಸ್ನೇಹಿತರೇ, ಮುಂಭಾಗದಲ್ಲಿರ್ತಕ್ಕಂಥ ಬಂಧು ಭಗಿನಿಯರೇ, ಇವತ್ತು ರೋಹನ್ ಕಾರ್ಪೊರೇಷನ್ನು ಈ ರೀತಿಯಲ್ಲಿ ಉತ್ತಮ ಕೆಲಸ ಮಾಡಲಿಕ್ಕೆ ಅವರ ಟೀಮ್ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡೋದ್ರಿಂದ ಇದು ಆಗಿದೆ ಅಂತ ಹೇಳುವುದನ್ನು ಈಗಾಗಲೇ ವಾಲ್ಟರ್ ಅವರು ಮಾತಾಡೋಗೆ ಹೇಳಿದರು. ನಾನಂತೂ ಸುಮಾರು ಒಂದು 20 ವರ್ಷಗಳಿಂದ ರೋಹನ್ ಮೊಂತೆರವರನ್ನು ನೋಡಿದವ. ನಾನು DCC ಬ್ಯಾಂಕಿನ ಡೈರೆಕ್ಟರಾಗಿ ಮೊದಲು ಬಂದಾಗ ಅವತ್ತಿನಿಂದ ಇವತ್ತಿನವರೆಗೆ 20 ವರ್ಷಗಳಿಂದ ಅವರ ಸಂಪರ್ಕ ಇಟ್ಕೊಂಡು ಇದ್ದವ. ಪ್ರತಿಯೊಂದು ಅವರ ಕನ್ಸ್ಟ್ರಕ್ಷನ್ ಅವರ ಕಂಪನಿಯಲ್ಲಿ ಯಾವ ಕೆಲಸ ನಡೀತಿದೆ ಭಾಳ ಉತ್ತಮ ರೀತಿಯಲ್ಲಿ, ಸ್ವಚ್ಛವಾದಂಥ ರೀತಿಯಲ್ಲಿ, ಎಲ್ಲರಿಗೂ ಅನುಕೂಲವಾಗುವಂಥ ರೀತಿಯಲ್ಲಿ ಮತ್ತು ಸುಭದ್ರವಾದಂಥ ಕಟ್ಟಡವನ್ನು ನಿರ್ಮಿಸಿ ಇವತ್ತು ಹೆಸರು ಪಡೆದಿದ್ದರು ನಿಂತಿದ್ದರೆ ಅದು ರೋಹನ್ ಕಾರ್ಪೊರೇಷನ್ನ ಎಲ್ಲ ಕಟ್ಟಡಗಳು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅವರು ಕೂಡ ಅವರಿಂದಾಗಿ ರೋಹನ್ ಕಾರ್ಪೊರೇಷನಿಂದ ಅನೇಕ ಅದು ಆಶೀರ್ವಾದಿಸಿದಂಥ ಫಾದರ್ ನಮ್ಮ ಬೆಂದೂರು ಸೈಂಟ್ ಸೆಬಾಸ್ಟಿಯನ್ ಚರ್ಚಿನ ಫಾದರ್ ಆದಂಥ ಫಾದರ್ ವಾಲ್ಟರ್
ವಾಲ್ಟರ್ ಅವರೇ, ಹಾಗೆಯೇ ಈಗ ತಾನೇ ನಮ್ಮನ್ನು ಮಾಡಿ ಹೋದಂಥ ಡಾಕ್ಟರ್ MNN ರಾಜೇಂದ್ರ ಕುಮಾರ್ ಅವರೇ, ಹಾಗೂ ಈ ವೇದಿಕೆಯಲ್ಲಿದ್ದಂಥ ನಮ್ಮ ಈ ಏರಿಯಾದ ಕಾರ್ಪೊರೇಟರ್ ಆದಂಥ ನವೀನ್ ಡಿಸೋಸರ್ ಅವರೇ, ಮೂಡಾ ಚೇರ್ಮನ್ನ ಅಧ್ಯಕ್ಷರಾದಂಥ ಸದಾಶಿವ ಉಳ್ಳಾಲರವರೇ, ಹಾಗೆಯೇ ದೈಜಿ ವರ್ಲ್ಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಚೇರ್ಮನ್ ಆದಂಥ ವಾಲ್ಟರ್ ಡಿಸೋಸರ್ ಅವರೇ, ಹಾಗೆಯೇ ಇಲ್ಲಿ ನೆರೆದಿರುವ ಎಲ್ಲರೇ, ಇಲ್ಲಿ ನಮ್ಮ ಸ್ಟಾಫ್ಗಳು ಇರ್ಬೋದು, ನಮ್ಮ ಸಹಪಾಠಿಗಳು ಇರ್ಬೋದು, ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು, ಹಾಗೆಯೇ ಎಲ್ಲ ಆರ್ಕಿಟೆಕ್ಟ್, ಇಂಜಿನಿಯರ್, ಕಾಂಟ್ರಾಕ್ಟರ್, ಹಾಗೆಯೇ ನಮ್ಮ ಎಲ್ಲ ಗ್ರಾಹಕರು, ನೀವು ಇಲ್ಲದಿದ್ದರೆ ನಾವು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಿಮ್ಮ ಸಹಕಾರದಿಂದ, ನಿಮ್ಮ ಸಪೋರ್ಟ್ನಿಂದ ನಾವು ಇದನ್ನು ಮಾಡಲಿಕ್ಕೂ ಸಾಧ್ಯ. ನಾವು ಜಸ್ಟ್ ಒಂದು ಸೇವೆ ಮಾಡೋದು, ಮನೆ ಕಟ್ಟಿಕೊಡೋದು, ಎಲ್ಲರಿಗೂ ಮನೆ ಆಗಬೇಕು, ಎಲ್ಲರಿಗೂ ಸೂರು ಆಗಬೇಕು ಎಂದು ನಮ್ಮ ಒಂದು ಆಸೆ. ಅದಕ್ಕೋಸ್ಕರ ನಾವು ಇದನ್ನು ಮಾಡ್ತಾ ಇದ್ದೇವೆ. ಇದರಿಂದ ಎಲ್ಲರಿಗೂ ಒಳ್ಳೆತನ ಆಗ್ತದೆ. ಯಾಕೆಂದರೆ ಒಂದು ಬಿಲ್ಡಿಂಗ್ ಕಟ್ಟುವಾಗ ಒಂದು ಇಕಾನಮಿ ಕ್ರಿಯೇಟ್ ಆಗ್ತದೆ. ಇಕಾನಮಿಯಲ್ಲಿ ಎಲ್ಲರಿಗೂ ಪಾಲುದಾರರಾಗಿರ್ತಾರೆ. ಯಾಕೆಂದರೆ ಇಲ್ಲಿ ಸಿಮೆಂಟ್ ಸಪ್ಲೈ ಮಾಡುವವರು, ಸ್ಟೀಲ್ ಕೊಡುವವರು, ಕಾಂಟ್ರಾಕ್ಟರ್, ಹಾಗೂ ಎಲ್ಲರಿಗೂ ಒಂದು ಕೆಲಸ ಸಿಗ್ತದೆ. ಎಲ್ಲರ ಕೆಲಸದಿಂದ ನಮ್ಮ ಮಂಗಳೂರು ನಗರವು ಒಳ್ಳೆಯ ಡೆವಲಪ್ ಆಗ್ತದೆ. ಈ ಮಂಗಳೂರು ಡೆವಲಪ್ ಆದರೆ ನಮಗೆ ಒಳ್ಳೆಯದು. ಯಾಕೆಂದರೆ ಮಂಗಳೂರು ನಗರ